ಹಾಯ್ ಬನ್ಲೆ ಒಂದು ಏರ್ನ ಕಾರು ಅವ ಏರ್ನ ಲೈವ್ ಮಾರ ಫುಲ್ ವೀಡಿಯೋ ಬರೋದು ಫಸ್ಟ್ ಜನಗಣಮನ ತಪ್ಪೊಚ್ಚಿ ಬಂದಾಗ ಅಡ್ಡತ್ತು ಸರ್ತ ಅಡ್ಡತ್ತು ಸರ್ತ ಮುಂದಪ್ಪೆ ಮಾತಾಡ ಒಂದು ಜನ ಬರ್ತೀರಾ ಹೊರಡಿ ಕುರು ಒಂದು ಕೈ ಅಂತರ ಇರ್ಲಿ. ಓಕೆ, ಇವತ್ತಿನ ಪ್ರೋಗ್ರಾಮಿಗೆ ಬಂದ್ಬಿಟ್ಟು ನಮ್ಮ ಜೊತೆ ಒಬ್ರು ಗೆಸ್ಟ್ ಇದ್ದಾರೆ, ನಮ್ಮ ಸಿರಿಲ್ ರಾಡ್ರಿಗಸ್ ಅಪ್ಪ, ಹಾಗೇನೆ ಬಂದ್ಬಿಟ್ಟು ನಮ್ಮ ಶಶಿಧರಪ್ಪ ಆಗಿರ್ಬೋದು, ನಂತರ ಬಂದ್ಬಿಟ್ಟು ನಮ್ಮ ಲತೀಫ್ ಅಪ್ಪ ಇದ್ದಾರೆ. ಸೊ ಅವರ ಕೈಯಿಂದಲೇ ಬಂದ್ಬಿಟ್ಟು ಇವತ್ತಿನ ಒಂದು ಸ್ವತಂತ್ರ ದಿನಾಚರಣೆ ಒಂದು ಫ್ಲಾಗ್ ಹೋಸ್ಟಿಂಗ್ ಕಾರ್ಯಕ್ರಮವನ್ನ ಮಾಡ್ತಾ ಬರುವ. ಸೊ ಎಲ್ಲರೂ ಕೂಡ ಬಂದ್ಬಿಟ್ಟು ಸ್ಟ್ರೇಟ್ ಆಗಿ ನಿಂತ್ಕೊಳ್ಳಿ. अधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल वंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे तव शुभाशिष मागे, गाहे तव जय गाथा, जनगण मंगलदायक जय हे भारत भाग्य विधाता, जय हे जय हे जय हे जय 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 हे जय. हमारा विजयी विश्व तिरंगा प्यारा, झंडा ऊंचा रहे हमारा विजयी विश्व तिरंगा प्यारा, सदा शक्ति सरसाने वाला प्रेम सुधा बरसाने वाला, वीरों को हर्षाने वाला मातृभूमि का तन मन सारा, झंडा ऊंचा रहे हमारा विजयी विश्व तिरंगा प्यारा, इसकी जाने पाए चाहे जान गले ही जाए, विश्व विजय करके दिखलाए तब होए रणभूमि हमारा, झंडा ऊंचा रहे हमारा विजयी विश्व तिरंगा प्यारा, एक साथ सब मिलकर
ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ಹಾಗೆಯೇ ಏನೇನು ಪದ್ಯ ಏನೇನು ಪದ್ಯ ಮಾತೆಲ್ಲ ಉಂಟು. ನಮಗೆ ಗೊತ್ತಿತ್ತು, ನಮ್ಮ ಜೀವನದ ಹಾಯ್ ಹಾಯ್ ಅಂತ ಬನ್ನಿ ಕ್ಯಾಮರಾಕ್ಕೆ. ಜೈ ಹಿಂದ್. ಅಲ್ಲೇ ಭಾಗ್ಯಚಂದ್ರಪ್ಪ ಕ್ಯಾಮರಾ ಕ್ಯಾಮರಾ ಇದು ಬರ್ಪರಿ ಇರು ನ್ಯೂಸ್ ಟಿವಿ 9 ಹಾ ಎದುರು ಮಾತ್ರ ತೋಜುಜಾರು ಪಿರೋಡ್ ಬೋರ್ಡು ಇನ್ಫಾನ್ ಪ್ಲೇ ಜೈ ಜೈ ಮಾನಂದ್ ಬಲ್ಲೆ ಜೈ ಈರು ಲಾಸ್ಟ್ಗೆ ಬರುಡು ಲೇಟ್ ಆನ್ ಇರ್ಬತ್ತನ ಇರ್ಚೂರ್ ಲೇಟ್ ಲತೀಶ್ ಬ್ರದರ್ ಅಲ್ಪ ಜಾಯ್ ಬನ್ಲೆ ಲತೀಶ್ ಬ್ರದರ್ ಜೈ ಬನ್ಲೆ ಲೈವ್ ಒಂದು ಲಂಚ್ ಹಾ ನೀರ್ಲ ಒಂದು ಜಾಯ್ ಬನ್ಲಿ ಬರ್ತಾರ ಲೈವ್ ನಮಸ್ತೆ. ನಮಸ್ತೆ. ಹಾಗೆ ಮಾಡಿ ಆಯ್ತು. ಸೊ ಪ್ರತಿ ವರ್ಷ ಬೇಡ ಬಂದ್ಬಿಟ್ಟು ನಮ್ಮ ಆಗಸ್ಟ್ 15ಗೆ ಬಂದ್ಬಿಟ್ಟು ನಮ್ಮ ಈ ಒಂದು ಸ್ವಾತಂತ್ರ್ಯ ದಿನವನ್ನ ಸೆಲೆಬ್ರೇಷನ್ ಆಚರಣೆಯನ್ನ ಮಾಡ್ತಾ ಬರ್ತೀವಿ. ಸೊ ಇಲ್ಲಿ ಬರುವಂತ ಎಲ್ಲರೂ ಕೂಡ ನಮ್ಗೆ ಗೆಸ್ಟ್ಗಳೇ ಬಂದ್ಬಿಟ್ಟು ಅತಿಥಿಗಳೇ ಬಂದ್ಬಿಟ್ಟು ಹಾಗೇನೆ ಬಂದ್ಬಿಟ್ಟು ಈ ಒಂದು ಸ್ಟೇಜ್ ಪ್ರೋಗ್ರಾಮ್ ಅನ್ನ ಬಂದ್ಬಿಟ್ಟು ನಡೆಸಿಕೊಡ್ಲಿಕ್ಕೋಸ್ಕರ ನಾವು 3 ಜನ ಗೆಸ್ಟ್ ಅನ್ನ ಇನ್ವೈಟ್ ಮಾಡಿದ್ದೇವೆ. ಸೊ ಅವರನ್ನ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡಿ ಸ್ವಲ್ಪ ಅವರ ಅನಿಸಿಕೆಗಳನ್ನ ಕೇಳ್ತಾ ಇರೋದು. ಸೊ ಮೊದಲನೇ ಗೆಸ್ಟ್ ಬಂದ್ಬಿಟ್ಟು ನಮ್ಮ ಸಿರಿಲ್ ಬ್ಯಾಪ್ಟಿಸ್ ರಾಡ್ರಿಗಸ್. ಸೊ ಇವರು ಎಕ್ಕೂರಿನಲ್ಲಿ ಜನನ ಪಡೆದು ಸೊ ನಂತರ ಇವರು 1976ರಲ್ಲಿ ತನ್ನ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಾರೆ. ಇವರ ಹೆಂಡತಿ ಕೂಡ ನರ್ಸಿಂಗ್ ಸೂಪರ್ಡೆಂಟ್ ವೆನ್ಲಾಕ್ ಹಾಸ್ಪಿಟಲ್ ಅಲ್ಲಿ ಸೇವೆ ಸಲ್ಲಿಸುತ್ತಾರೆ. ಇವರಿಗೆ 3 ಮಕ್ಕಳು, 2 ಗಂಡು 1 ಹೆಣ್ಣು. 2 ಗಂಡು ಮಕ್ಕಳು ಹೊರದೇಶದಲ್ಲಿ NITKಯಲ್ಲಿ ಇಂಜಿನಿಯರಿಂಗ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಮಗಳು CA ಇನ್ಫೋಸಿಸ್ ಮುಡಿಪುನಲ್ಲಿ ಕೆಲಸ ಸಲ್ಲಿಸುತ್ತಿದ್ದಾರೆ. ಇವರು 1965ರಂದು ಇಂಡಿಯನ್ ಆರ್ಮಿಯಲ್ಲಿ ಜಾಯಿನ್ ಆಗಿರುತ್ತಾರೆ. 1971ರ ವಾರ್ ಅನ್ನು ಕೂಡ ಅಟೆಂಪ್ಟ್ ಆಗಿರುತ್ತಾರೆ. ಇವರು ಪಾಕಿಸ್ತಾನ ಈಸ್ಟ್ ಮತ್ತು ವೆಸ್ಟ್ ನಾರ್ತ್ ಚೈನಾ ಬಾರ್ಡರ್ ನಲ್ಲಿ ಕೂಡ ಇವರು ಸರ್ವಿಸ್ ಅಲ್ಲಿ ಮಾಡಿರುತ್ತಾರೆ. 1982ರಲ್ಲಿ ಇವರು ರಿಟೈರ್ಮೆಂಟ್ ಜೀವನಕ್ಕೆ ಕಾಲಿಡುತ್ತಾರೆ. ಇವರ ನಡುವಿನ ಜೀವನ ಪ್ರಾಮಾಣಿಕವಾಗಿ ಜೀವನ ನಡೆಸುತ್ತಾರೆ. ಇವರ ಕ್ಯಾರೆಕ್ಟರ್ ಎಕ್ಸ್ಪೈರ್ಡ್ ಆಗಿರುತ್ತಾರೆ. ಸೊ ತದನಂತರ ಇವರು ಸೆರಾಕೇರಿನ ಜರ್ನಿಯನ್ನು 3 ವರ್ಷದ ಥೆರಪಿ ಮಾಡಿ ಇವಾಗ ಮನೆಯಲ್ಲಿ ಬಂದ್ಬಿಟ್ಟು ಆಟೋಮೆಟಿಕ್ CCMF ಥೆರಪಿಯನ್ನು ಕೂಡ ಮಾಡುತ್ತಿದ್ದಾರೆ. ಸೊ ಇವರು ಈ ಒಂದು ನಮ್ಮ ಪ್ರೋಗ್ರಾಮಿಗೆ ಆಗಮಿಸಿರುತ್ತಾರೆ. ಸೊ ಇವರನ್ನ ಬಂದ್ಬಿಟ್ಟು ನಮ್ಮ ಈ ಒಂದು ಸೆರಾಕೇರ್ ತಂಡದಿಂದ ಹಾರ್ಟ್ಲಿ ಆಗಿ ವೆಲ್ಕಮ್ ಮಾಡ್ತಾ ಇದ್ದೀವಿ. ಸೊ ಜೋರಾಗಿ ಅಪ್ಪನಿಗೋಸ್ಕರ ನಿಮಗೆ ಸ್ವಾಗತವನ್ನ ಮಾಡ್ತಾ ಇರುವ. ಹಾಗೆ ಇನ್ನೊಂದು ಬಂದ್ಬಿಟ್ಟು ಅತಿಥಿ ಬಂದ್ಬಿಟ್ಟು ನಮ್ಮ ಶಶಿಧರ್. ಇವರು ಬಂದ್ಬಿಟ್ಟು 1961ರಲ್ಲಿ ಏಪ್ರಿಲ್ 3ರಂದು ಗಡುನಾಡಿನ ಕನ್ನಡಿಗ ಮಂಜೇಶ್ವರ ತಾಲೂಕಿನ ಉಪ್ಪಳದಲ್ಲಿ ಇವರ ಜನನ. ಸೊ ಇವರು ತನ್ನ 24ನೇ ವರ್ಷದಲ್ಲಿ ತನ್ನ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಾರೆ. ಇವರು BA ಶಿಕ್ಷಣವನ್ನು ಪಡೆದಿರುತ್ತಾರೆ. ಇವರು ಒಂದು ಹೆಣ್ಣು ಮಗಳು. ಇವರು MSW ಶಿಕ್ಷಣವನ್ನು ಪಡೆದಿರುತ್ತಾರೆ. ಹಾಗೆಯೇ ಗಂಡುವಾಗಿ ಕೆನಡಾದಲ್ಲಿ ಬಂದ್ಬಿಟ್ಟು IT
ಕಂಪನಿಯಲ್ಲಿ ಬಂದ್ಬಿಟ್ಟು ಕೆಲಸ ನಿರ್ವಹಿಸಿರುತ್ತಾರೆ. ಸೊ ಇವರು ತನ್ನ 20ನೇ ವರ್ಷದಲ್ಲಿ ಕೆಲಸಕ್ಕೆ ಸೇರಿರುತ್ತಾರೆ. ಮರ್ಚೆಂಟ್ ನೇವಿಯಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸವನ್ನು ನಿರ್ವಹಿಸುತ್ತಾರೆ. 28 ವರ್ಷ ಈ ಒಂದು ಕೆಲಸದಲ್ಲಿ ಮೂಡಿರುತ್ತಾರೆ. ನಂತರ ಬಂದ್ಬಿಟ್ಟು 17 ವರ್ಷ USA ಅಲ್ಲಿ ಇಂಡಿಯನ್ ಗ್ರೋಸರಿ ಸ್ಟೋರ್ ನಲ್ಲಿ ಕೆಲಸ ನಿರ್ವಹಿಸಿರುತ್ತಾರೆ. ಸೊ ಇವಾಗ 3 ತಿಂಗಳಿಂದ ಬಂದ್ಬಿಟ್ಟು ನಮ್ಮ ಈ ಒಂದು ಸೆರಾಪಿಲ್ ಥೆರಪಿಯ ಒಂದು ಜರ್ನಿಯನ್ನ ಮಾಡಿ ಹೆಲ್ದಿ ಲೈಫ್ ಅನ್ನ ಬಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ಇವರು ಕೂಡ ನಮ್ಮ ಈ ಒಂದು ಪ್ರೋಗ್ರಾಮ್ಗೆ ಆಗಮಿಸಿದ್ದಾರೆ. ಸೊ ಇವರನ್ನ ಕೂಡ ನಾನು ಸ್ಟೇಜ್ ಮೇಲೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ಸೊ ಜೋರಾಗಿ ನಮ್ಮ ಶಶಿಧರಪ್ಪನಿಗೋಸ್ಕರ ಬಂದ್ಬಿಟ್ಟು ಚಪ್ಪಾಳೆಯನ್ನ ಕೊಡ್ತಾ ಬನ್ನಿ. ಹಾಗೆ ಇನ್ನೊಬ್ರು ಬಂದ್ಬಿಟ್ಟು ಅತಿಥಿಯಾಗಿ ಬಂದ್ಬಿಟ್ಟು ನಮ್ಮ ಲತೀಫ್ ಅಪ್ಪ. ಸೊ ಇವರು ಕೂಡ ಬಂದ್ಬಿಟ್ಟು ನೇವಿ ಆರ್ಮಿಯಲ್ಲಿ ಬಂದ್ಬಿಟ್ಟು ಕೆಲಸವನ್ನ ಸಲ್ಲಿಸಿರುತ್ತಾರೆ. ಸೊ ಇವಾಗ ಬಂದ್ಬಿಟ್ಟು ರಿಟೈರ್ಮೆಂಟ್ ಜೀವನವನ್ನ ನಡೆಸ್ತಾ ಇದ್ದಾರೆ. ಸೊ ಇವರು ಕೂಡ ನಮ್ಮ ಸೆರಾಕೇರ್ ಜರ್ನಿಯನ್ನ ಬಂದ್ಬಿಟ್ಟು ತುಂಬಾನೇ ಟೈಮ್ ಇಂದ ಬಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಇವರು ಕೂಡ ನಮ್ಮ ಪ್ರೋಗ್ರಾಮಿಗೆ ಆಗಮಿಸ್ತಾರೆ. ಅವರನ್ನ ಕೂಡ ನಾನು ಸ್ಟೇಜ್ ಮೇಲೆ ವೆಲ್ಕಮ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಬಂದಿರುವಂತ ಅತಿಥಿ ಗಣ್ಯರಿಗೆ ಬಂದ್ಬಿಟ್ಟು ನಮ್ಮ ಸೆರಾಕೇರ್ ವತಿಯಿಂದ ಒಂದು ಹೂಗುಚ್ಛವನ್ನ ಕೊಟ್ಬಿಟ್ಟು ಸ್ವಾಗತ ಮಾಡ್ಬೇಕು. ಸೊ ಹಾಗೇನೆ ಫಸ್ಟ್ ಬಂದ್ಬಿಟ್ಟು ನಮ್ಮ ಸಿರಿಲಪ್ಪ. ಸೊ ಇವರಿಗೋಸ್ಕರ ಬಂದ್ಬಿಟ್ಟು ಒಂದು ಹೂಗುಚ್ಛವನ್ನ ಕೊಡ್ಲಿಕ್ಕೆ ನಮ್ಮ ಪ್ರೀತಿಕಾ ಮೇಡಮ್ ಹತ್ರ ನಾನು ಕೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಹಾಗೇನೆ ಇನ್ನೊಬ್ರು ಬಂದ್ಬಿಟ್ಟು ಶಶಿಧರ್. ಸೊ ಇವರಿಗೂ ಕೂಡ ನಮ್ಮ ರೇಷ್ಮಾ ಮೇಡಮ್ ಬಂದ್ಬಿಟ್ಟು ಹೂಗುಚ್ಛವನ್ನ ಕೊಟ್ಟು ಸ್ವಾಗತವನ್ನು ಕೋರ್ಬೇಕಂತ ಕೇಳ್ತಾ ಇದ್ದೇನೆ. ಹಾಗೆ ಇನ್ನೊಬ್ರು ಬಂದ್ಬಿಟ್ಟು ನಮ್ಮ ಲತೀಫ್. ಅವರಿಗೂ ಕೂಡ ನಮ್ಮ ಶಮಿತಾ ಮೇಡಮ್ ಬಂದ್ಬಿಟ್ಟು ಹೂವನ್ನ ಕೊಟ್ಬಿಟ್ಟು ಸ್ವಾಗತವನ್ನ ಕೊಡ್ಬೇಕಂತ ಕೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಹಾಗೇನೆ ಬಂದ್ಬಿಟ್ಟು ಪ್ರತಿಯೊಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೀಲಿಕ್ಕೋಸ್ಕರ ಬಂದ್ಬಿಟ್ಟು ನಾವು ದೀಪವನ್ನ ಬೆಳಗಿಸ್ತೇವೆ. ಸೊ ಬಂದಿರುವಂತ ಅತಿಥಿ ಗಣ್ಯರ ಹತ್ರನೇ ಬಂದ್ಬಿಟ್ಟು ದೀಪವನ್ನ ಬೆಳಗಿಸ್ಲಿಕ್ಕೋಸ್ಕರ ಕೇಳ್ತಾ ಇದ್ದೇನೆ. ಸೊ ಎಲ್ಲರೂ ಮುಂದೆ ಬಂದು ದೀಪವನ್ನ ಬೆಳಗಿಸ್ಬೇಕು. ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ಓಕೆ, ಹಾಗೇನೆ ಬಂದ್ಬಿಟ್ಟು ಬಂದಿರುವಂತ ಅತಿಥಿಗಳ ಹತ್ರ ಬಂದ್ಬಿಟ್ಟು ಸೊ ಈ ಒಂದು ಸ್ವತಂತ್ರ ದಿನದ ಬಗ್ಗೆ ಹಾಗೇನೆ ಬಂದ್ಬಿಟ್ಟು ಈ ಒಂದು ಸೆರಾಕೇರಿನ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಕೇಳ್ತಾ ಬರುವ. ಸೊ ಮೊದಲನೇದಾಗಿ ಬಂದ್ಬಿಟ್ಟು ನಮ್ಮ ಸಿರಿಲ್ ರಾಡ್ರಿಗಸ್ ಅವರಿದ್ದಾರೆ. ಸೊ ಮುಖ್ಯ ಅತಿಥಿಯಾಗಿ ಬಂದಿರ್ತಾರೆ. ಸೊ ಅವರ ಹತ್ರ ಒಂದೆರಡು ಮಾತನಾಡ್ಲಿಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ. ಇಲ್ಲಿ
ಇಲ್ಲಿ ನೆರೆದಿರುವ ಎಲ್ಲ ಸಹೋದರ ಸಹೋದರಿಯವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ನನ್ನ ನಮಸ್ಕಾರಗಳು. ಇಲ್ಲಿ ನಾವು ಸೇರಿದ ಮುಖ್ಯ ಉದ್ದೇಶ ಇಂದು ನಮ್ಮ ದೇಶದ ಮಹತ್ವಪೂರ್ಣ ದಿನವಾದ 79ನೇ ಸ್ವತಂತ್ರ ದಿನಾಚರಣೆ ಕುರಿತು ಕೆಲವು ಮಾತುಗಳನ್ನು ಹೇಳಲು ನಾನು ಇಷ್ಟಪಡುತ್ತೇನೆ. ಆಗಸ್ಟ್ 15, 1947 ಭಾರತವು ಬ್ರಿಟಿಷರಿಂದ ಮುಕ್ತಗೊಂಡಿತು. ಅನೇಕ ಹೋರಾಟಗಾರರು ತಮ್ಮ ಜೀವನವನ್ನು ದೇಶಕ್ಕಾಗಿ ಸಮರ್ಪಿಸಿದರು. ಅವರ ಈ ತ್ಯಾಗವನ್ನು ನಾವು ಯಾವತ್ತೂ ಮರೆಯಬಾರದು. ಇಲ್ಲಿಗೆ ನನ್ನ 2 ಮಾತುಗಳು ಮುಗಿಸ್ತೇನೆ. ಧನ್ಯವಾದ. ಜೈ ಕರ್ನಾಟಕ, ಜೈ ಭಾರತ್. ಓಕೆ, ನಮ್ಮ ಸಿರಿಲ್ ರಾಡ್ರಿಗಸ್ ಅಪ್ಪನವರು 2 ಮಾತಲ್ಲಿ ಮುಗಿಸಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಇವರಿಗೆ. ಹಾಗೇನೆ ಇನ್ನೊಬ್ರು ಬಂದ್ಬಿಟ್ಟು ಶಶಿಧರಪ್ಪ. ಸೊ ಇವ್ರ ಹತ್ರ ಬಂದ್ಬಿಟ್ಟು 2 ಅನಿಸಿಕೆಗಳನ್ನ ನಾವು ಕೇಳ್ತಾ ಬರುವ. ಸ್ವತಂತ್ರದ ವಿಷಯದಲ್ಲಿ ಎಷ್ಟು ಹೇಳಿದರು ಕಡಿಮೆ. ಅದಕ್ಕೆ ಹಗಲು ರಾತ್ರಿ ಹೇಳಿದರು, ಎಷ್ಟು ತಿಂಗಳುಗಳಿದ್ದರೂ ಅದರ ಕಥೆ ಮುಗಿಲಿಕ್ಕಿಲ್ಲ. ಎಷ್ಟೆಷ್ಟು ಸಣ್ಣ ಪ್ರಾಯದಲ್ಲಿ ಬಲಿದಾನ ಕೊಟ್ಟಿದ್ದಾರೆ ಅಂದರೆ ನಮಗೆ ಅದು ಗೊತ್ತೇ ಇಲ್ಲ. ಎಷ್ಟು ಸಣ್ಣ ಪ್ರಾಯದಲ್ಲಿ ಕೊಟ್ಟವರಿದ್ದರೆ ನಮಗೆ ಗೊತ್ತಿರುವುದು ಶಹೀದ್ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಸಿಂಗ್ ಇವರದ್ದೇ. ಆದರೆ ಅದು ಕೂಡ ಇಂದು ಯಾರಿಗೂ ಗೊತ್ತಿಲ್ಲ. ಎಲ್ಲಿ ಹೋದರೂ ಗಾಂಧೀಜಿಯ ಮಂಡೆ ಕಾಣುವುದು, ನಮಗೆ ಬೇರೆ ಯಾರ್ದು ಕಾಣುವುದಿಲ್ಲ. ಹಾಗೆ ಹಲವು ಧರ್ಮದವರು ಬಲಿದಾನ ಕೊಟ್ಟಿದ್ದಾರೆ. ಅವರು ಮಾತ್ರ ಅಲ್ಲ, ಹಲವರು. ಆದರೆ ಮೊದಲು ಸಣ್ಣ ಪ್ರಾಯದಲ್ಲಿ ಕೊಟ್ಟವರು ಅವರೇ 3 ಕೊಟ್ಟವರು, ಬಲಿದಾನ ಕೊಟ್ಟವರು. ಮದುವೆ ಕೂಡ ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಮದುವೆ ಬೇಡ, ನನಗೆ ದೇಶ ಮುಖ್ಯ ಅಂತ. ಅದು ಯಾರಿಗೂ ಗೊತ್ತಿಲ್ಲ. ಇಂದು ನಾವು ಗಾಂಧಿ 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 ಹೇಳ್ತಾರೆ. ಗಾಂಧಿ ಏನು ಮಾಡಲಿಲ್ಲ, ಸಪ್ರೇಕ್ಷಣೆ ಮಾಡಿದ್ದರು. ದೇಶವನ್ನು ತುಂಡು ಮಾಡಿದಲ್ಲದೆ ಬೇರೆ ಏನು ಮಾಡಲಿಲ್ಲ ಅಷ್ಟೇ. ಮತ್ತೆ ಸ್ವತಂತ್ರ ನಿಮ್ಗೆಲ್ಲರಿಗೂ ಗೊತ್ತು, ಪಾಠ ಪುಸ್ತಕದಲ್ಲಿ ಓದಿದ್ದಾರೆ. ಎಲ್ಲಿ ಹೋದರೂ ಗಾಂಧೀಜಿ, ಈ ಭಗತ್ ಸಿಂಗ್, ಸುಖದೇವ್ ಸಿಂಗ್, ರಾಜ್ಗುರು ಯಾರ್ದು ಹೆಸರೇ ಇಲ್ಲ ಇಂದಿಗೂ. ಹಾಗೆ ಹಲವು ಧರ್ಮದಲ್ಲಿ ಕೆಲವು ಸ್ವತಂತ್ರ ಹೋರಾಟಕ್ಕಾಗಿ ಬಲಿದಾನ ಕೊಟ್ಟಿದ್ದಾರೆ. ಇಂದು ಸೈನಿಕರು ಅಲ್ಲಿ ಇದ್ದ ಕಾರಣ ನಾವು ಸುಖ ನಿದ್ದೆಯನ್ನು ಇಲ್ಲಿ ಮಾಡುತ್ತೇವೆ. ಅದಕ್ಕೆ ಡೌಟೇ ಇಲ್ಲ. ಎಲ್ಲ ಫೋರ್ಸ್ ಬೇಕು, ಬಾರ್ಡರ್ನಲ್ಲಿ ಆರ್ಮಿ ಬೇಕು, ಇಲ್ಲಿ ಪೊಲೀಸ್ ಫೋರ್ಸು ಎಲ್ಲ ಬೇಕು. BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಸೆಂಟ್ರಲ್ ಸೆಕ್ಯೂರಿಟಿ ಫೋರ್ಸ್ ಎಲ್ಲರೂ ಇದ್ದರೆ ಮಾತ್ರ ನಾವು ಇಲ್ಲಿ ಮಲಗುವುದು. ಆದರೆ ನಮ್ಮ ಇವತ್ತು ದೇಶದ ಯಾರು ಅವರಿಗೆ ಬೆಲೆ ಕೊಡುವುದಿಲ್ಲ. ಇನ್ನೊಂದು ಕ್ರಿಕೆಟ್ ಪ್ಲೇಯರ್ ಬರುವುದಾದರೆ ಅವರಿಗೆ ಎಂತ ಸನ್ಮಾನ, ರೈಲು, ಅವರಿಗೆ ಇದಕ್ಕೆ ಬರುವ ರೈಲನ್ನು ನೋಡಿದರೆ ಸಾಕು, ಅವರು ಈ ಟಾಯ್ಲೆಟ್ನೆಲ್ಲ ಮಲಗಿ ಬರ್ತಾರೆ. ಒಂದು ಎದ್ದು ಅವರಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ. ಆರ್ಮಿ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು. ಅವರು ಇದ್ದ ಕಾರಣ ನಾವಿದ್ದೇವೆ, ನಾವಿದ್ದ ಕಾರಣ ಅವರು ಇರ್ತಲ್ಲ, ಅವರಿದ್ದ ಕಾರಣ ನಾವಿದ್ದೇವೆ. ಮೊನ್ನೆ ಇತ್ತೀಚೆಗೆ ಅವರು ಈ ಪಾಕಿಸ್ತಾನ ಇಂಡಿಯಾ ಯುದ್ಧ ಆಯಿತು, ಅವರಿಗೆ ಆರ್ಡರ್ ಬಂತು ಬರಬೇಕಂತ. ಅವರಿಗೆ ಸ್ಪೆಷಲ್ ಟ್ರೈನ್ ಕಳಿಸಿದ್ದಾರೆ. ಆ ಟ್ರೈನನ್ನು ನೋಡಿದರೆ ನಾಯಿ ಕೂಡ ಹೋಗಿ ಅಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ. ಅಂಥ ಟ್ರೈನಲ್ಲಿ ಅವರನ್ನು, ಅದು ಸರ್ಕಾರದ ಅವರಿಗೆ ಎಚ್ಚರ ಕೊಡೋದಂತ ಗೊತ್ತಿಲ್ಲ, ಅದು ಗೊತ್ತಾಗಬೇಕು. ಹಾಗೆ ಇದು ಆಯ್ತಲ್ಲ, ರಾಯಲ್ ಚಾಲೆಂಜ್ ಕಪ್ ಎಲ್ಲ ಆಯ್ತಲ್ಲ ಕರ್ನಾಟಕ, ಅವರು ಬಂದ ರೈಲೆಲ್ಲ ನೋಡ್ಬೇಕಾದ್ರೆ IPL ಅದೆಲ್ಲ ಅವರು ಬಂದ ರೈಲೆಲ್ಲ ನೋಡಿದರೆ ಯಾರು ಇಲ್ಲ. ಇವನ್ PM ಕೂಡ ಅಂತ ರೈಲಲ್ಲಿ ಹೋಗುದಿಲ್ಲ, ಅಷ್ಟು ಲಕ್ಸುರಿ ಅದೆಲ್ಲ ನಾವು ನೋಡ್ಬೇಕು. ಆರ್ಮಿ ಅವರಿಗೆ ಫಸ್ಟ್, ಅವರೇ ನಮ್ಮ ದೇಶದ ಹೀರೋ. ಯಾರು ಆಕ್ಟರ್ನವರಲ್ಲ, ಅವರೆಲ್ಲ ಕಣ್ಣರು ದೇಶದ್ರೋಹಿಗ. ಎಲ್ಲರೂ ಅವರವರ ಸೆಲ್ಫಿಶ್. ಅವರಿಗೆ ಮಾತ್ರ ನಮ್ಮನ್ನು ಮಂಗ ಮಾಡಿ ಅವರು ಹಣ ಮಾಡಿದ್ರೆ ಅಷ್ಟೇ. ನಾವು ಮಂಗಗಳು, ನಿಜವಾಗಿ ನಾವು ಮಂಗ ಅಲ್ಲ, ಇನ್ನೋಸೆಂಟ್. ನಾವು ಇನ್ನೋಸೆಂಟ್, ನಮಗೇನು ಗೊತ್ತಿಲ್ಲ ಏನಾಗ್ತದೆ ಅಂತ. ನಮ್ಮ ದೇಶ ರಕ್ಷಣೆ ಯಾರು ಮಾಡ್ತಾರೆ ಅವರಿಗೆ ಗೌರವ ಕೊಡಿ ಅಷ್ಟೇ ನಾನು ಹೇಳುದು. ನಿಮ್ಮ ಪೀಳಿಗೆಗೆ, ನಿಮ್ಮ ಮಕ್ಕಳಿಗೆ ಇದನ್ನೇ ಕಲಿಸಿ. ಎಲ್ಲಿ ಹೋದರೂ ಕೂಡ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರವನ್ನು ಬಿಡಬಾರದು ಅಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಶಶಿಧರಪ್ಪನಿಗೋಸ್ಕರ. ಹಾಗೆಯೇ ಇನ್ನೊಬ್ರು ಬಂದ್ಬಿಟ್ಟು ನಮ್ಮ ಲತೀಫ್ ಅಪ್ಪ ಬಂದ್ಬಿಟ್ಟು. ಸೊ ಇದರ ಹತ್ರ ಕೂಡ 2 ಸ್ಪೀಚ್ ಅನ್ನ ಕೇಳ್ತಾ ಬರುವ.
ಅದೇ ನಾನು ಆರ್ಮಿ ಸರ್ವಿಸ್ ಮಾಡಿದೆ, ನಾನು ಇಲ್ಲಿ ಅಲ್ಲ ಹಾಗೆಂದ ನಮಗೆಲ್ಲ ಆರ್ಮಿ ವಿಷಯ ಎಲ್ಲ ಗೊತ್ತುಂಟು. ಹಾಗೆ ಸ್ವಲ್ಪ ನಮ್ಮ ದೇಶಕ್ಕಾಗಿ ನಾವು ಕೆಲಸ ಮಾಡಬೇಕು ಎಲ್ಲರೂ. ಹಾಗೆ ನಮ್ಮ ಸ್ವಾತಂತ್ರ್ಯ ಆಗಿ ಅವರವರಿಗೆಲ್ಲ ನಾವು ನೋಡಬೇಕು. ಹಾಗೆ ಒಂದೊಂದು ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು. ಒಂದೆರಡು ಮಾತನಾಡಿಬಿಟ್ಟು ಅಲ್ಲಿ ಸ್ಟಾಪ್ ಮಾಡಿದ್ರು. ಸ್ವಾತಂತ್ರ್ಯ ದಿನದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇವತ್ತು ನಾವು 79ನೇ ಸ್ವಾತಂತ್ರ್ಯ ದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಸೊ ಪ್ರತಿ ವರ್ಷ ಕೂಡ ಇವತ್ತಿನ ದಿನ ನಾವು ಈ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಸೊ ಅದನ್ನ ಸೆಲೆಬ್ರೇಷನ್ ಮಾಡ್ತೀವಿ. ಸೊ ಇವತ್ತಿನ ದಿನ ಬಂದ್ಬಿಟ್ಟು ನಮ್ಮ ದೇಶಕ್ಕೋಸ್ಕರ ಯಾರೆಲ್ಲ ಹೋರಾಟ ಮಾಡಿ ಪ್ರಾಣವನ್ನ ತ್ಯಾಗ ಮಾಡ್ಕೊಂಡ್ಬಿಟ್ಟು ಬಲಿದಾನ ಮಾಡ್ಕೊಂಡಿದ್ದಾರೆ ನೋಡಿ, ಅವರನ್ನ ನಾವು ನೆನೆಸ್ತೇವೆ. ಎಲ್ಲ ಒಂದು ವೀರ ಯೋಧರಂತಾನೆ ಹೇಳ್ಬೋದು. ಹಾಗೇನೆ ಬಂದ್ಬಿಟ್ಟು ನಮ್ಮ ಈ ಒಂದು ಧ್ವಜ ಕೇಸರಿ, ಬಿಳಿ, ಹಸಿರು. ಸೊ ಇದರ ಸಂಕೇತ ಬಂದ್ಬಿಟ್ಟು ಕೇಸರಿ ಬಣ್ಣ ಬಂದ್ಬಿಟ್ಟು ತ್ಯಾಗವನ್ನ ರೂಪಿಸಿದ್ದಾರೆ. ಇನ್ನು ಬಿಳಿ ಬಣ್ಣ ಬಂದ್ಬಿಟ್ಟು ಶಾಂತಿಯ ಸಂಕೇತವಾಗಿರುತ್ತೆ. ಹಸಿರು ಬಣ್ಣ ಬಂದ್ಬಿಟ್ಟು ನಮ್ಮ ಸಮೃದ್ಧಿಯನ್ನ ಸೂಚಿಸುತ್ತದೆ. ಹಾಗೇನೆ ಬಂದ್ಬಿಟ್ಟು ಮಧ್ಯದಲ್ಲಿರುವಂತಹ ಅಶೋಕ ಚಕ್ರ ನಮ್ಮ ಕಾಲಚಕ್ರವನ್ನ 22 ಏನು ಒಂದು ಚಕ್ರವನ್ನ ಬಂದ್ಬಿಟ್ಟು ಸೂಚನೆ ಮಾಡ್ತಾ ಬರ್ತದೆ. ಸೊ ನಾವು ದಿನಚರಿಯಲ್ಲಿ 24 ಗಂಟೆಯಲ್ಲಿ ಯಾವ ತರ ಬದುಕ್ತೇವೆ, ಯಾವ ತರ ಜೀವನವನ್ನ ನಡೆಸ್ತೇವೆ ಬಂದ್ಬಿಟ್ಟು ಅದನ್ನ ಸೂಚನೆ ಮಾಡ್ತದೆ. ಸೊ ಇದು ನಮ್ಮ ಇಡೀ ಜೀವನವನ್ನ ಬಂದ್ಬಿಟ್ಟು ಈ ಒಂದು ನಮ್ಮ ದೇಶದಲ್ಲಿ ಬಂದ್ಬಿಟ್ಟು ನಾವು ಒಳ್ಳೆ ರೀತಿಯಾಗಿ ಬದುಕ್ತಾ ಇದ್ದೇವೆ ಅಂತಂದ್ರೆ ಪ್ರತಿಯೊಬ್ಬರು ಇದಕ್ಕೋಸ್ಕರ ಹೋರಾಡಿದವರು ಕಾರಣ ಆಗಿರ್ತಾರೆ. ಸ್ವಲ್ಪ ಹೇಳಿದ್ರು, ಆರ್ಮಿ ಅವರು ಬಂದ್ಬಿಟ್ಟು ತುಂಬಾನೇ ಕಷ್ಟ ಪಟ್ಕೊಂಡ್ಬಿಟ್ಟು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗ್ಲಿ ಅಂತ ಹೋರಾಟ ಮಾಡಿರ್ತಾರೆ. ಫ್ಯಾಮಿಲಿ ಇರ್ತಾರೆ, ಅವರನ್ನ ನೋಡ್ಕೊಳ್ಳೋದೆ, ನಂತರ ಬಂದ್ಬಿಟ್ಟು ಎಷ್ಟೇ ಕಷ್ಟದಲ್ಲಿ ಆಗಿರ್ಲಿ ಊಟ ತಿಂಡಿ ಅದನ್ನೆಲ್ಲ ನಿದ್ದೆ ಎಲ್ಲ ಬಿಟ್ಟು ಈ ನಮ್ಮ ಭಾರತ ದೇಶಕ್ಕೋಸ್ಕರ ಹೋರಾಟ ಮಾಡಿರುತ್ತಾರೆ. ಸೊ ಅವರನ್ನ ಕೂಡ ನಾವು ಇವತ್ತಿನ ದಿನ ಸ್ಮರಣೆ ಮಾಡಲೇಬೇಕು. ಸೊ ಇಲ್ಲಿ ಯಾಕೆ ನಾವು ಈ ಒಂದು ಸೆಲೆಬ್ರೇಷನ್ ಮಾಡ್ತೇವೆ ಅಂದ್ರೆ ಮೇನ್ ಆಗಿ ಥ್ಯಾಂಕ್ಸ್ ಗಿವಿಂಗ್ ಡೇ ಎಲ್ಲರಿಗೂ ಕೂಡ ಗೊತ್ತಿರಬಹುದು. ಸೊ ನಾವೊಂದು ಬ್ಯಾಚ್ ಹಾಕಿದ್ವಿ ಥ್ಯಾಂಕ್ಸ್ ಗಿವಿಂಗ್ ಡೇ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ದಿನ ನಾವು ಇಲ್ಲಿ ಸೆಲೆಬ್ರೇಷನ್ ಮಾಡಿದ್ರೆ, ಹಾಗೇನೆ ಸೌತ್ ಕೊರಿಯಾದಲ್ಲಿ ಕೂಡ ಆಗಸ್ಟ್ 15ಗೆ ಬಂದ್ಬಿಟ್ಟು ಅವರು ಕೂಡ ಅಲ್ಲಿ ಬಂದ್ಬಿಟ್ಟು ಸ್ವಾತಂತ್ರ್ಯ ದಿನವನ್ನ ಸೆಲೆಬ್ರೇಷನ್ ಮಾಡ್ತಾರೆ. ಯಾಕಂದ್ರೆ ಇಂಡಿಯಾ ಮತ್ತೆ ಸೌತ್ ಕೊರಿಯಾದವರ ಆ ಬಾಂಡಿಂಗ್ ಬಂದ್ಬಿಟ್ಟು ಅಷ್ಟು ಚೆನ್ನಾಗಿದೆ. ನಾವು ಇವಾಗ ಈ ಒಂದು ಸೆರಾಕೇರಿನ ಥೆರಪಿ ಸಿಸ್ಟಮ್ ಅನ್ನು ಏನು ಫಾಲೋ ಮಾಡ್ತೇವೆ ನೋಡಿ, ಮೇನ್ ರೀಸನ್ ಬಂದ್ಬಿಟ್ಟು ನಮ್ಗೆ ಸೌತ್ ಕೊರಿಯಾದವರ ಆಗಿರ್ತಾರೆ. ಅವರಿಗೆ ಬಂದ್ಬಿಟ್ಟು ಸ್ವತಂತ್ರ ಸಿಗ್ಲಿಕ್ಕೆ ನಮ್ಮ ಭಾರತ ದೇಶದ ಆರ್ಮಿ ಅವರು ಬಂದ್ಬಿಟ್ಟು ಹೆಲ್ಪ್ ಮಾಡಿರ್ತಾರೆ. 1950ನೇ ಇಸವಿಯಲ್ಲಿ ಬಂದ್ಬಿಟ್ಟು ಅಲ್ಲಿ ಯುದ್ಧ ಸ್ಟಾರ್ಟ್ ಆಗುತ್ತೆ ಸೌತ್ ಕೊರಿಯಾ ಮತ್ತೆ ನಾರ್ತ್ ಕೊರಿಯಾ. ಸೊ ಆ ಯುದ್ಧದ ಟೈಮಲ್ಲಿ ಬಂದ್ಬಿಟ್ಟು ಸೌತ್ ಕೊರಿಯಾದವರು ಫುಲ್ ಆಗಿ ಡೆಮೊಲಿಷ್ ಆಗಿ ಹೋಗ್ತಾರೆ. ಸೊ ಅದಾದ ನಂತರ ಬಂದ್ಬಿಟ್ಟು ತುಂಬಾ ಕಂಟ್ರಿಗಳ ಹತ್ರ ಬಂದ್ಬಿಟ್ಟು ಹೆಲ್ಪ್ ಕೇಳ್ತಾರೆ, ಸಹಾಯ ಕೇಳ್ತಾರೆ. ಯಾರು ಕೂಡ ಅವರಿಗೆ ಸಹಾಯ ಮಾಡಿರೋಲ್ಲ. ಬಟ್ ಭಾರತದವರ ಹತ್ರ ಬಂದ್ಬಿಟ್ಟು ಇಂಡಿಯನ್ ಆರ್ಮಿ ಅವರ ಹತ್ರ ಬಂದ್ಬಿಟ್ಟು ಸಹಾಯವನ್ನ ಕೇಳಿದಾಗ ಅವರು ಬಂದ್ಬಿಟ್ಟು ಆ ಒಂದು ರಿಕ್ವೆಸ್ಟ್ ಲೆಟರ್ಗೆ ಬಂದ್ಬಿಟ್ಟು ಸೈನ್ ಹಾಕ್ತಾರೆ, ನಾವು ಸಹಾಯವನ್ನ ಮಾಡ್ತೇವೆ ಅಂತ. ಸೊ 1950ನೇ ಇಸವಿಯಲ್ಲಿ ಆ ಟೈಮಲ್ಲಿ ಯಾವುದೇ ಒಂದು ಫ್ಲೈಟ್ ಫೆಸಿಲಿಟಿ ಇರಲ್ಲ. ಸೊ ಆ ಟೈಮಲ್ಲಿ ಸಮುದ್ರಯಾನದ ಮುಖಾಂತರ ಅವರಿಗೆ ಬೇಕಾಗುವಂತ ಬಟ್ಟೆ ಬರೆ, ಫುಡ್ ಫೆಸಿಲಿಟಿ, ಮೆಡಿಕಲ್ ಕಿಟ್ ಆಗಿರ್ಬೋದು ಎಲ್ಲವನ್ನ ತಕೊಂಡೋಗಿ 3 ವರ್ಷಗಳ ಕಾಲ ಈ ಒಂದು ಯುದ್ಧ ನಡೆಯುತ್ತೆ. 3 ವರ್ಷವನ್ನ ಯುದ್ಧ ಅಲ್ಲಿ ಮಾಡ್ಬಿಟ್ಟು ಸೊ ಅದರಲ್ಲಿ ತುಂಬಾನೇ ಡೆಮೊಲಿಷ್ ಆಗಿ ಹೋಗಿರ್ತಾರಲ್ಲ, ಅವರು ಫೈನಲ್ ಆಗಿ ಬಂದ್ಬಿಟ್ಟು ಜುಲೈ 27ನೇ ತಾರೀಕು 1953ರಲ್ಲಿ ಬಂದ್ಬಿಟ್ಟು ಸೌತ್ ಕೊರಿಯಾದವರು ಸ್ವತಂತ್ರವನ್ನ ಪಡ್ಕೊಳ್ತಾರೆ. ಸೊ ಅವರು ಸ್ವತಂತ್ರವನ್ನ ಪಡೀಲಿಕ್ಕೆ ನಮ್ಮ ಭಾರತದವರೇ ಮೇನ್ ಆಗಿ ಕಾರಣ ಅಂತ ಹೇಳ್ಬಿಟ್ಟು ಅವರು ಥ್ಯಾಂಕ್ಸ್ ಗಿವಿಂಗ್ ಡೇ ಅನ್ನ ಬಂದ್ಬಿಟ್ಟು ಜುಲೈ 27ನೇ ತಾರೀಕಿನಿಂದ ನಮ್ಮ ಈ ಒಂದು ಆಗಸ್ಟ್ 15ರ ತನಕ ಅಲ್ಲಿ ಗ್ರ್ಯಾಂಡ್ ಫಂಕ್ಷನ್ ಅನ್ನ ಮಾಡ್ತಾರೆ. ಗಾಂಧಿ ಜಯಂತಿಯನ್ನ ಅಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ನಮ್ಮ ಈ ಒಂದು ಪ್ರತಿಯೊಂದು ನ್ಯಾಷನಲ್ ಆಂಥಮ್ ಆಗಿರ್ಬೋದು, ನಾಡಗೀತೆ ಆಗಿರ್ಬೋದು, ಸೌತ್ ಕೊರಿಯಾದಲ್ಲಿ ಮಕ್ಕಳಿಗೆ ಕಳಿಸಿಕೊಟ್ಟು ಅಲ್ಲಿ ಬಂದ್ಬಿಟ್ಟು ಅವರು ಹಾಡನ್ನ ಹಾಡ್ತಾರೆ. ಬಟ್ ಇವತ್ತಿನ ಕಾಲದಲ್ಲಿ ನಮ್ಮ ಈ ಒಂದು ಭಾರತದಲ್ಲಿ ಬಂದ್ಬಿಟ್ಟು ನಾವೇ ಅದನ್ನ ಮರೆತು ಬಿಟ್ಟು ನಾವು ಅಮೆರಿಕನ್ ಸಿಸ್ಟಮಿಗೆಲ್ಲ ಡೆವಲಪ್ ಆಗಿದೆ. ಫುಡ್ ಸಿಸ್ಟಮ್ ಕೂಡ ಆಗಿರ್ಬೋದು. ಲಾಸ್ಟ್ ನಾವು ಮೊನ್ನೆ ಫುಡ್ ಫೆಸ್ಟಿವಲ್ ಮಾಡಿದ್ವಿ. ನಾವು ತಿನ್ನುವಂತ ಆಹಾರ ಪದ್ಧತಿ ತುಂಬಾನೇ ಕೆಟ್ಟದಾಗಿದೆ. ಹಾಗಾಗಿ ಬಂದ್ಬಿಟ್ಟು ನಾವು ಹೆಲ್ತ್ ಅಲ್ಲಿ ಬಂದ್ಬಿಟ್ಟು ಕೆಳಗಡೆ ಉಳಿದಿದೆ. ಬಟ್ ಸೌತ್ ಕೊರಿಯಾದವರು ಬಂದ್ಬಿಟ್ಟು ಆರೋಗ್ಯವನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಎಲ್ಲ ಥೆರಪಿ, ಜೇಡು ವಾಟರ್ ಅನ್ನ ಕುಡಿತಾರೆ, ನೀರು ಕುಡಿತಾರೆ, ಜೇಡು ಥೆರಪಿಯನ್ನ ಮಾಡ್ತಾರೆ, ಮಕ್ಕಳಿಗೂ ಕೂಡ ಥೆರಪಿಯನ್ನ ಮಾಡಿಸ್ತಾರೆ. ಹಾಗಾಗಿ ಹೆಲ್ದಿ ಲೈಫ್ ಅನ್ನ ಲೀಡ್ ಮಾಡಿ ಆರೋಗ್ಯದಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಇರ್ತಾರೆ.
ಬಟ್ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಭಾರತದವರು ಕೂಡ ನಂಬರ್ 1ನೇ ಪ್ಲೇಸ್ ಬರ್ಲಿ ಅಂತ ಹೇಳ್ಬಿಟ್ಟು ನಮ್ಗೆ ಗಿಫ್ಟ್ ಆಗಿ ಫ್ರೀ ಥೆರಪಿ ಸಿಸ್ಟಮ್ ಅನ್ನ ಕೊಡ್ತಾ ಇದ್ದಾರೆ. ಬೇರೆ ಯಾವ ಕಂಟ್ರಿಯಲ್ಲಿ ಕೂಡ ಫ್ರೀ ಥೆರಪಿ ಇಲ್ಲ, ನಮ್ಮ ಕಂಟ್ರಿಯಲ್ಲಿ ಮಾತ್ರ ಅವರ ಥೆರಪಿಯನ್ನು ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಹೇಳುವಂತದ್ದು ಒಂದೇ ರಿಕ್ವೆಸ್ಟ್, ಎಲ್ಲರಿಗೂ ಕೂಡ ಸೌತ್ ಕೊರಿಯಾದವರು ಕೊಟ್ಟಿರುವಂತ ಒಂದು ಗಿಫ್ಟ್ ಅನ್ನ ನಾವು ಚೆನ್ನಾಗಿ ಯೂಸ್ ಮಾಡಿಕೊಂಡು ಆರೋಗ್ಯವನ್ನ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ನಮ್ಮ ದೇಶವನ್ನ ಕೂಡ ಆರೋಗ್ಯವಂತ ದೇಶವನ್ನಾಗಿ ಮಾಡ್ಬೇಕನ್ನೋ ಒಂದು ರಿಕ್ವೆಸ್ಟ್. ಅದಕ್ಕೋಸ್ಕರನೇ ಸೆರಾಕೇರ್ ಅಲ್ಲಲ್ಲಿ ಬೆಳವಣಿಗೆ ಆಗ್ತಾ ಹೋಗ್ತಾ ಇದೆ. ಇವಾಗ 4 ಕಡೆ ಆಗಿದೆ, ಇನ್ನು 40 ಕಡೆ ಓಪನ್ ಆಗ್ಬೇಕಂತ ಆಸೆ. ಸೊ ಬರುವಂತ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಸೊ ನಿಮ್ಮಿಂದನೇ ಬಂದ್ಬಿಟ್ಟು ಈ ಒಂದು ಸಂಸ್ಥೆ ಎತ್ತರಕ್ಕೆ ಬೆಳೆದಿರುವಂತದ್ದು. ಸೊ ಇಲ್ಲಿ ಕುತ್ಕೊಂಡಿರುವವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಇದರ ಬೆನಿಫಿಟ್ಸ್ ಅನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನೀವು ಕೂಡ ಅಷ್ಟೇ ತುಂಬಾ ರಿಸಲ್ಟ್ ಅನ್ನ ಪಡ್ಕೊಂಡ್ಬಿಟ್ಟು ಒಳ್ಳೆ ರಿಸಲ್ಟ್ ಪಡ್ಕೊಂಡು ದೊಡ್ಡ ಕಾಯಿಲೆಗಳನ್ನ ಗುಣ ಮಾಡ್ಕೊಂಡಿದ್ದೀರಾ. ಇನ್ನೂ ಕೂಡ ಈ ಒಂದು ಥೆರಪಿಯನ್ನ ಫಾಲೋ ಮಾಡ್ಕೊಂಡು ಹೋಗಿ. ನೀವು ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿ ಮತ್ತೆ ಫ್ಯಾಮಿಲಿಯಲ್ಲಿ ಗುರ್ತದವರು ಯಾರಿದ್ದಾರೆ ಅವರಿಗೆ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಥೆರಪಿಯನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೊ ಹಾಗಾಗಿ ರಿಕ್ವೆಸ್ಟ್ ಮಾಡೋದು, ಸೊ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳಿ. ಸೊ ಆರೋಗ್ಯ ಒಂದು ಗಟ್ಟಿಯಾಗಿದ್ರೆ ಉಂಟಲ್ಲ, ಲೈಫಲ್ಲಿ ಏನ್ ಕೂಡ ಅಚೀವ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಆರೋಗ್ಯನೇ ಕೆಟ್ಟು ಹೋಗಿದೆ ಅನ್ನೋವಾಗ, ಬೆಡ್ ರಿಡನ್ ಆಗಿದ್ದೇವೆ ಅನ್ನೋವಾಗ ಜೀವನದಲ್ಲಿ ಏನನ್ನ ಕೂಡ ಪಡೀಲಿಕ್ಕೆ ಆಗೋದಿಲ್ಲ. ಸೊ ಅಪರ್ಚುನಿಟಿ ಸಿಕ್ಕಿದೆ ನಮ್ಗೆಲ್ಲರಿಗೂ ಕೂಡ ಆರೋಗ್ಯವನ್ನ ಯಾವುದೇ ಒಂದು ಹಣ ಇಲ್ಲದೆ ಫ್ರೀ ಆಗಿ ಥೆರಪಿ ಮಾಡ್ಕೊಂಡ್ಬಿಟ್ಟು, ಯಾವುದೇ ಒಂದು ಸೈಡ್ ಇಫೆಕ್ಟ್ ಇಲ್ಲದೆ, ಮಾತ್ರೆ ಇಂಜೆಕ್ಷನ್ ಆಪರೇಷನ್ ಇಲ್ಲದೆ ಬಂದ್ಬಿಟ್ಟು ಆರೋಗ್ಯವಂತವಾಗಿ ಬದುಕಲಿಕ್ಕೋಸ್ಕರ ನಮ್ಗೆ ಅಪರ್ಚುನಿಟಿ ಸಿಕ್ಕಿದೆ. ಆ ಒಂದು ಅಪರ್ಚುನಿಟಿಯನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ನಾವೆಲ್ಲರೂ ಕೂಡ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದೇವೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಸೊ ಒಳ್ಳೆ ರೀತಿಯಲ್ಲಿ ಸ್ಪೀಚ್ ಮಾಡಿದ್ರು ಗೆಸ್ಟ್ ಬಂದಿರುವಂತದ್ದು. ಸೊ ಇನ್ನೊಂದು ಕಾರ್ಯಕ್ರಮ ಇದೆ. ಸೊ ನಿನ್ನೆ ಬಂದ್ಬಿಟ್ಟು ನಾವು ಕಾಂಪಿಟೇಷನ್ ಮಾಡಿದ್ವಿ ಕೆಲವೊಂದು. ಸೊ ಆ ಕಾಂಪಿಟೇಷನ್ ಅಲ್ಲಿ ಬಂದ್ಬಿಟ್ಟು ಕೆಲವೊಬ್ರು ಭಾಗಿಯಾಗ್ಬಿಟ್ಟು ವಿನ್ನಿಂಗ್ ಪ್ರೈಸ್ ಅನ್ನ ಪಡ್ಕೊಂಡಿದ್ದಾರೆ. ಸೊ ಬಂದಿರುವಂತ ಗೆಸ್ಟ್ ಮುಖಾಂತರನೇ ಬಂದ್ಬಿಟ್ಟು ಆ ಒಂದು ಪ್ರೈಸ್ ಅನ್ನ ಬಂದ್ಬಿಟ್ಟು ಅವರಿಗೆ ಕೊಡ್ತಾ ಬರುವ. ಓಕೆ, ನಿನ್ನೆ ಬಂದು ಬಲೂನ್ ಮತ್ತೆ ಕಪ್ಪಿದು ನಾವೊಂದು ಕಾಂಪಿಟೇಷನ್ ಮಾಡಿದ್ರು. ಅದರಲ್ಲಿ ಫಸ್ಟ್ ಪ್ರೈಸ್ ಬಂದು ಆರತಿ ಸಿಸ್ಟರ್ ಹಾಗೇನೆ ಪವನ್ ಬ್ರದರ್ ಪಡ್ಕೊಳ್ತಿದ್ದಾರೆ. ಜೋರಾಗಿ ಕೈ ಚಪ್ಪಾಳೆ ಬಂದು ನೋಡುವ. ಆರತಿ ಸಿಸ್ಟರ್ ಇವರಿಗೆ ಸಿರಿಲ್ ರಾಡ್ರಿಗಸ್ ಇವರ ಅಪ್ಪ ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೈ ಚಪ್ಪಾಳೆ ಬರಬೇಕು ಜೋರಾಗಿ. ಹಾಗೇನೆ ಪವನ್ ಬ್ರದರ್ ಬರಲಿಲ್ಲ, ಅವರ ಬದಲಾಗಿ ಅವರ ಅಮ್ಮ ಬಂದು ಬಹುಮಾನವನ್ನು ಪಡ್ಕೊಳ್ಬೇಕಾಗಿ ಕೇಳ್ತಾ ಇದ್ದೇನೆ. ಜೋರಾಗಿ ಕೈ ಚಪ್ಪಾಳೆ ಬರಲಿ ನೋಡುವ. ಇವರಿಗೂ ಕೂಡ ಸಿರಿಲ್ ರಾಡ್ರಿಗಸ್ ಅಪ್ಪ ಬಹುಮಾನ ನೀಡಬೇಕಾಗಿ ಕೇಳ್ತಾ ಇದ್ದೇವೆ. ಹಾಗೇನೆ ಥ್ಯಾಂಕ್ ಯು ಅಪ್ಪ. ಹಾಗೇನೆ ಸೆಕೆಂಡ್ ಗೇಮ್ ಅಂತ ಹೇಳುವಾಗ ಬಿಸ್ಕೆಟ್ ತಿನ್ನುವಂತ ಒಂದು ಸ್ಪರ್ಧೆ ಇಟ್ಟಿದ್ದು. ಅದರಲ್ಲಿ ಬಂದು ಇಂದಿರಾ ಸಿಸ್ಟರ್ ಫಸ್ಟ್ ಬಹುಮಾನವನ್ನು ಪಡ್ಕೊಳ್ತಾ ಇದ್ದಾರೆ. ಇಂದಿರಾ ಸಿಸ್ಟರ್ ಬರಲಿಲ್ಲ. ಓಕೆ, ಥರ್ಡ್ ಗೇಮ್ ಅಂತ ಹೇಳುವಾಗ ಬಾಲ್ ಮತ್ತೆ ಇನ್ನೊಂದು ಕಪ್ಪಿದು ಗೇಮ್ ಅನ್ನು ಇಟ್ಟಿದ್ದು. ಇದರಲ್ಲಿ ಫಸ್ಟ್ ಬಹುಮಾನ ಬಂದು ನೆಸ್ಮಾ ಅಮ್ಮ ಪಡ್ಕೊಳ್ತಾ ಇದ್ದಾರೆ. ಜೋರಾಗಿ ಕೈ ಚಪ್ಪಾಳೆ ಬರಬೇಕು ಇವರಿಗೋಸ್ಕರ. ಇವರಿಗೆ ಶಶಿಧರ್ ಬ್ರದರ್ ಬಹುಮಾನವನ್ನು ಕೊಡಬೇಕಾಗಿ ಕೇಳ್ತಾ ಇದ್ದೇವೆ. ಹಾಗೇನೆ ಅಪ್ಪಂದಿರಲ್ಲಿ ಅಂತ ಹೇಳುವಾಗ ಬಂದು ಬ್ರದರ್ ಲತೀಶ್ ಬ್ರದರ್ ಬಹುಮಾನವನ್ನು ಪಡ್ಕೊಳ್ತಾ ಇದ್ದಾರೆ. ಇವರಿಗೆ ಬಂದು ಲತೀಫ್ ಅಪ್ಪ ಗಿಫ್ಟ್ ಅನ್ನು ನೀಡಬೇಕಾಗಿ ಕೇಳ್ತಾ ಇದ್ದೇವೆ. ಜೋರಾಗಿ ಕೈ ಚಪ್ಪಾಳೆ ಕೊಡಬೇಕು. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಬಂದ್ಬಿಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೀರಾ. ಸೊ ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ಹಾಗೇನೆ ಬಂದಿರುವಂತ ಅತಿಥಿಗಣ್ಯರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಮಗೋಸ್ಕರ ಬಂದ್ಬಿಟ್ಟು ಅವರ ಒಂದು ಟೈಮ್ ಅನ್ನ ಕೊಟ್ಬಿಟ್ಟು ನಾವು ಕರೆದ ಓಕೆ, ಹಾಗೆಲ್ಲರೂ ತಿಂಡಿ ತಿಂದು ನೀರು ಕುಡಿದು ರೆಡಿಯಾಗಿ ಬ್ಯಾಚ್ ಹಾಕ್ತೇವೆ. ಎಲ್ಲರೂ ನೀರು ಕುಡಿದು ರೆಡಿಯಾಗಿ ತಿಂಡಿ ತಿಂದು ಬ್ಯಾಚ್ ಹಾಕ್ತೇವೆ.
ಬ್ಯಾಚ್ ಆದವರೆಲ್ಲ ತಿಂಡಿ ತಿನ್ನಿ, ಆಗದವರು ತಿಂಡಿ ತಿನ್ನಿ, ಆಮೇಲೆ ಬ್ಯಾಚ್ ಹಾಕುವ.